ನನ್ನ ಜೀವಮಾನದಲ್ಲಿ ಯಾವತ್ತೂ ಅಪರಾಧಿಗೆ ಸಹಾಯ ಮಾಡಿಲ್ಲ. ನನಗೆ ಅಪಪ್ರಚಾರ ಹೊಸದಲ್ಲ ಎಂದು ಮಾಜಿ ಸಚಿವ ಶಾಸಕ ಯುಟಿ ಖಾದರ್ ಹೇಳಿದರು. ಸುರತ್ಕಲ್ನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಕೊರಗಜ್ಜ ವೇಷ ಧರಿಸಿ ಮಧುಮಗ ಮಾಡಿದ ವಿಚಾರ ಖಂಡನೀಯ. ಯಾವುದೇ ಸಮುದಾಯ ತಾವು ಆರಾಧಿಸುವ ಹಾಗೂ ನಂಬಿಕೆಗೆ ಚ್ಯುತಿ ತರುವುದು ತಪ್ಪು. ಈ ಬಗ್ಗೆ ಕ್ಷಮೆ ಕೇಳಿದ್ದಾರೆ ಎಂದರು. ಈಗಿರುವುದು ಬಿಜೆಪಿ ಸರ್ಕಾರ, ಸಂಸದರು, ಶಾಸಕರು ಅವರೇ ಇದ್ದಾರೆ. ಹೀಗಿದ್ದು ಸಮಸ್ಯೆ ನಿಭಾಯಿಸಲು ಅವರಿಗೆ ಆಗಿಲ್ಲ. ನನ್ನ ಮೇಲೆ ಆರೋಪವನ್ನ ಮಾಡುತ್ತಿದ್ದಾರೆ ಎಂದರು. ಕೊರಗಜ್ಜನ ಒಂದು ವೇಷ ಧರಿಸಿ ಒಂದು ಮದುಮಗ ಒಂದು ಮನೆಗೆ ಹೋದ ಸಂದರ್ಭದಲ್ಲಿ ಆದಂಥ ಒಂದು ನೋವೇನಿದೆ ಕೆಲವರಿಗೆ, ಮತ್ತು ಏನು ಅವರದ್ದು ಉದ್ದೇಶರಹಿತವಾಗಿ ಅದು ಸರಿಯಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಅದನ್ನು ಟೀಕೆ ಮಾಡಿದರೆ ಖಂಡಿಸಿದ್ದಾರೆ. ಹಿಂದೂ ಸೋದರರು ಕೂಡ ಸರಿಯಾದ ಕೂಡ ಹೇಳಿದ್ದಾರೆ, ಮುಸ್ಲಿಂ ಸೋದರರು ಕೂಡ ಅದು ಸರಿಯಲ್ಲ, ಈ ರೀತಿ ಮಾಡಿದ್ದು ತಪ್ಪು, ಇದಕ್ಕೆ ಸ್ಪಷ್ಟವಾದ ಒಂದು ಸಿಸ್ಟಮ್ ತರಬೇಕಂತೇಳಿ ಈಗಾಗಲೇ ಜಾಸ್ತಿ ಅವರನ್ನು ಕಾರಣಕ್ಕೆ ತಗೊಂಡಿದ್ದಾರೆ. ಅದು ಕುಟುಂಬಸ್ಥರು ನಮ್ಮದು ಉದ್ದೇಶ ಇರಲಿ, ನಮ್ಗೆ ಗೊತ್ತಿರಲಿ ಆಗ್ತದೆ, ನಮ್ಮದು ತಪ್ಪಾಗಿದೆ ಅಂತ ಕ್ಷಮೆ ಕೇಳಿದ್ದಾರೆ. ಈ ಮಧ್ಯದಲ್ಲಿ ಕೆಲವರು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸಂದರ್ಭದಲ್ಲಿ ಇವತ್ತು ಅಪಪ್ರಚಾರ ಮಾಡ್ತಿದ್ದಾರೆ. ಈ ಅಪರಾಧಿಯನ್ನು ಬೇರೆ ಬೇರೆ ಮಾಜಿ ಸಚಿವರೆಲ್ಲ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿ ಇವತ್ತು ಜನರ ಮುಂದೆ ಅಪಪ್ರಚಾರ ಇವತ್ತು ಮಾಡ್ತಾ ಇದ್ದಾರೆ. ನಾನು ಜನರಿಗೆ ಕೇಳೋದಿಷ್ಟೇ, ಇಲ್ಲಿ ಇರುವುದು ಸರ್ಕಾರ ಇರುವುದು ಬಿಜೆಪಿ, MP ಇರುವುದು ಬಿಜೆಪಿ, ಉಸ್ತುವಾರಿ ಸಚಿವ ಇರುವುದು ಬಿಜೆಪಿ, MLA ಇರುವುದು ಬಿಜೆಪಿ, ನಗರಸಭೆ ಇರುವುದು ಬಿಜೆಪಿ. ಇವರಿಗೆಲ್ಲ ನಾನು ದೊಡ್ಡ ಜನ, ಮತ್ತು ಇವರೇನಿದೆ, ಯಾಕೆ ಇವರು ಇರ್ತಾರೆ ಇಲ್ಲಿ? ಸೊ ಜನರು ಅಷ್ಟು ಅರ್ಥ ಆಗಲಿಲ್ವಾ? ಇಡೀ ಇವರೇ ಇದ್ದ ಸಂದರ್ಭದಲ್ಲಿ ಇವರಿಗೆಲ್ಲಕ್ಕಿಂತ ನಾನು ಹೇಗೆ ಅದು ಶಕ್ತಿಶಾಲಿ ಸಾಧ್ಯವಿದೆ? ಮೇಕೆದಾಟು ವಿಚಾರದಲ್ಲಿ ಕಾಂಗ್ರೆಸ್ ನಿಲುವು ಸ್ಪಷ್ಟವಿದೆ. ನಮ್ಮ ಹೋರಾಟ ಯಶಸ್ವಿಯಾಗಿ ಆರಂಭವಾಗಿದೆ. ಕೊರೋನಾ ಕಾರಣ ನೀಡಿ ನಮ್ಮ ಪಾದಯಾತ್ರೆ ತಡೆಯಲು ಸರ್ಕಾರ ಯತ್ನಿಸಿದೆ. ಅವರ ವೈಫಲ್ಯ ಮುಚ್ಚಲು ಈ ತಂತ್ರವನ್ನ ಮಾಡಿದೆ ಎಂದು ಅವರು ಆರೋಪಿಸಿದರು. ಮೇಕೆದಾಟು ಪಾದಯಾತ್ರೆ, ಈ ಪಾದಯಾತ್ರೆ ಉದ್ದೇಶ ಏನಂತ ಹೇಳಿದರೆ, ಹೆಚ್ಚುವರಿಯಾದ ನೀರನ್ನು ಬೆಂಗಳೂರು ನಗರ ಮತ್ತು ಗ್ರಾಮೀಣ ಮಟ್ಟಕ್ಕೆ ಕುಡಿಯುವ ನೀರಿನ ಯೋಜನೆ ಸಂಬಂಧಪಟ್ಟಾಗೆ ಯೋಜನೆ ಹಮ್ಮಿಕೊಂಡದ್ದು, ಮತ್ತು ಅದರ ಜೊತೆಯಲ್ಲಿ ವಿದ್ಯುತ್ ಉತ್ಪಾದನೆ ಕೂಡ ಮಾಡಿ ಭವಿಷ್ಯದ 50 ವರ್ಷ ತನಕ ಆ ಪ್ರದೇಶದಲ್ಲಿ ವಿದ್ಯುತ್ತನ್ನು ನಾವು ಕೊರತೆಯನ್ನು ನೀಗಿಸುವಂಥದ್ದು ಅದ್ಭುತ ಯೋಜನೆ. ನಿನ್ನೆ ಭಾಳಷ್ಟು ಅದ್ಧೂರಿಯಾಗಿ ಅದು ಸನ್ಮಾನ್ಯ ಸಿದ್ದರಾಮಯ್ಯಜಿಯವರು, ಮಲ್ಲಿಕಾರ್ಜುನ ಖರ್ಗೆಜಿಯವರು ಮತ್ತು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತದು ಪ್ರಾರಂಭ ಆಗಿದೆ. ಯಾವಾಗ ಮೇಕೆದಾಟು ಜನಜಾಗೃತಿ ಪ್ರಾರಂಭ ಮಾಡ್ತಂತ ಹೇಳಿದವ ಆವಾಗಲೇ ಬಿಜೆಪಿ ಆಡಳಿತ ಪಕ್ಷಕ್ಕೆ ನಡುಕುಂಟಾಗಿದೆ. ಯಾಕೆ? ಜನರಿಗೆ ಇವರ ನಿರ್ಲಕ್ಷ್ಯ, ಇವರ ಆಡಳಿತದ ವೈಫಲ್ಯದ ಬಗ್ಗೆ ಜನರಿಗೆ ಮನವರಿ ಆಗ್ತದೆ ಹೇಳಿಕೊಂಡು ಇದನ್ನು ಬೇರೆ ಬೇರೆ ರೀತಿಯಿಂದ ತಡೆಯುವ ಎಲ್ಲ ಪ್ರಯತ್ನ ಕೂಡ ಮಾಡಿದರು. ಕಡೆಯದಾಗಿ ಇವತ್ತು ಜನಸಾಮಾನ್ಯ ಕಷ್ಟದಲ್ಲಿ ತೊಂದರೆ ಇಲ್ಲ, ಅವರ ವ್ಯಾಪಾರ ಲಾಸ್ ಆದರೂ ಚಿಂತೆ ಇಲ್ಲ, ಯುವಕರು ನಮ್ಮ ಕೆಲಸ ಕಲ್ಕೊಂಡ್ರೂ ಕೂಡ ಚಿಂತೆ ಇಲ್ಲ. ಇದನ್ನು ತಡಿಬೇಕಂತೇಳಿ ಲಾಕ್ಡೌನ್ ಮತ್ತು ಕರ್ಫ್ಯೂ ಹಾಕಿದ್ರು. Join MHA or BHA. Admissions open for Masters of Hospital Administration 2 years full-time and Bachelors of Hospital Administration 3 years full-time courses for 2021-2022. Affiliated to Rajiv Gandhi University of Health Science. Eligibility criteria: AJ Institute of Hospital Management and AJ Hospital and Research Center, Kuntikana, Mangaluru.